ಸಾಕಷ್ಟು ಅಭಿನಯ ಪ್ರತಿಭೆ ಇದ್ರೂ ಐರನ್ ಲೆಗ್ ಅಂತ ಕರೆಸಿಕೊಂಡ ಈ ಪ್ರತಿಭಾವಂತ ನಟಿ ಜೊತೆ ಆಕ್ಟ್ ಮಾಡೋದಕ್ಕೆ ಸ್ಟಾರ್ ನಟರು ಹಿಂದೇಟು ಹಾಕ್ತಿದ್ದಾರಂತೆ. ಬಹುಭಾಷಾ ನಟಿ ತಾಪ್ಸಿ ಪನ್ನು ಹೇಳಿಕೊಂಡ ಆಕೆಯ ಕತೆ ಇಲ್ಲಿದೆ. ನಾನು ಕಾಲೇಜಿನಲ್ಲಿ ಇದ್ದಾಗ ಮಾಡೆಲಿಂಗ್ ಶುರು ಮಾಡಿದೆ. ಅದನ್ನು ನಾನು ಮಾಡಿದ್ದು ಪಾಕೆಟ್ ಮನಿಗಾಗಿ. CAT ಎಕ್ಸಾಮ್ನಲ್ಲಿ 89% ಮಾರ್ಕ್ಸ್ ಸ್ಕೋರ್ ಮಾಡಿದ್ದೆ. ನಂತರ MBA ಮಾಡಲು ಮುಂದಾದೆ. ಆಗಲೇ ನನಗೆ ಫಿಲಮ್ನಲ್ಲಿ ನಟಿಸಲು ಆಫರ್ ಬಂತು. ನಾನೇನು ಚಾನ್ಸ್ ಕೇಳಿಕೊಂಡು ಅಲೆದಾಡಿಲ್ಲ, ಆದಾಗೆ ಬಂತು. ಇದಾದ ಬಳಿಕ ನಾನು 3 ಫಿಲಮ್ಗಳಲ್ಲಿ ನಟಿಸಿದ್ದೆ. ಆದರೆ ನನ್ನ ದುರದೃಷ್ಟ ಒಂದು ಕೂಡ ಹಿಟ್ ಆಗಲಿಲ್ಲ. ನನಗೆ ಐರನ್ ಲೆಗ್ ಅನ್ನುವ ಶಾಪ ಅಂಟ್ಕೊಳ್ತು. ಅಂದೇ ನಾನಿದ್ದ ಫಿಲಂಗೆ ದುರದೃಷ್ಟ ಅಟಕಾಯಿಸಿಕೊಂಡು ಬಿಡುತ್ತದೆ ಎಂಬ ರೋಮರ್ ಹಬ್ಬಿತ್ತು. ನೆನಪಿಟ್ಟುಕೊಳ್ಳಿ, ನಾನು ನಟಿಸಿದ ಆ 3 ಫಿಲಂಗಳಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರು, ನಿರ್ದೇಶಕರಿದ್ರು. ಆದರೆ ಕೆಟ್ಟ ಹೆಸರು ಬಂದಿದ್ದು ಮಾತ್ರ ನನಗೆ. ಅಲ್ಲಿಂದ ನಂತರ ನನಗೆ ಚಾನ್ಸ್ ಬಂತಾದರೂ ನನ್ನ ಫೇಸ್ ಕಡಿಮೆ ಮಾಡಲು ಹೇಳಲಾಯಿತು. ನನ್ನನ್ನು ಹಾಕ್ಕೊಂಡು ಫಿಲಂಗಳಲ್ಲೂ ನಿರ್ಮಾಪಕರಿಗೆ ಹಣದ ಸಮಸ್ಯೆ ಉಂಟಾದಾಗ ನನ್ನನ್ನು ಪಾತ್ರದಿಂದ ಕಿತ್ತೆಸೆಯಲಾಯಿತು. ಬಾಲಿವುಡ್ನ ದೊಡ್ಡ ದೊಡ್ಡ ನಟರು ನನ್ನ ಜೊತೆ ನಟಿಸೋಕೆ ನಿರಾಕರಿಸ್ತಾ ಇದ್ರು. ಇದಕ್ಕೆಲ್ಲ ಕಾರಣ ಮತ್ತದೇ ಐರನ್ ಲೆಗ್. ನಂಬಿ, ಇದೆಲ್ಲ ನಡೆದದ್ದು ನಾನು ಪಿಂಕ್ ಫಿಲಂನಲ್ಲಿ ನಟಿಸೋಕೆ ಮುನ್ನ. ನಂತರ ಕೂಡ ಪರಿಸ್ಥಿತಿ ತುಂಬ ಏನು ಬದಲಾಗಿಲ್ಲ. ಸ್ಟಾರ್ಗಳು ನನ್ನ ಜೊತೆ ನಟಿಸೋಕೆ ನಿರಾಕರಿಸಿದ್ರು. ಕಾರಣ ನಾನು ಎ ಲಿಸ್ಟ್ನ ನಟಿಯಲ್ಲ ಎನ್ನುವುದು. ಎ ಲಿಸ್ಟ್ ಅಂದರೆ ದೀಪಿಕಾ, ಪ್ರಿಯಾಂಕಾ ಮೊದಲಾದ ನಟಿಯರ ಲೆವೆಲ್. ನಿರ್ಮಾಪಕರು ನನ್ನನ್ನು ಚಿತ್ರಕ್ಕೆ ಹಾಕಿಕೊಳ್ತಾ ಇದ್ರು. ನಂತರ ನನಗಿಂತ ದೊಡ್ಡ ನಟಿಯರು ಆ ಫಿಲಂಗೆ ಫಿಕ್ಸ್ ಆಗಿ ಬಿಡ್ತಾ ಇದ್ರು. ಹೇಳದೆ ಕೇಳದೆ ನನ್ನನ್ನು ಕಿತ್ತು ಬಿಸಾಕ್ತಾ ಇದ್ರು. ನಟರ ಸರಿಸಮಕ್ಕೆ ಸಂಭಾವನೆಯನ್ನು ಬಯಸೋದು ದೂರವೇ ಆಗಿತ್ತು. ಆದರೆ ನಮ್ಮ ನಟನೆಗೆ ಸಲ್ಲಬೇಕಾದ ಮೂಲಭೂತ ಗೌರವಾರ್ಹ ಮೊತ್ತ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ನಾನು ಎಂದು ಯಾರನ್ನು ದೂರಲಿಲ್ಲ. ಏಕೆಂದರೆ ನಾನು ಅಭಿನಯದ ಮೇಲಿನ ಪ್ರೀತಿಗಾಗಿ ಇಲ್ಲಿದ್ದೆ. ನನ್ನಲ್ಲಿ ಪರ್ಫೆಕ್ಟ್ ಗ್ಲಾಮರಸ್ ದೇಹ ಇಲ್ಲದೇ ಇರ್ಬೋದು, ಆದರೆ ನನಗೆ ಅಭಿನಯ ಗೊತ್ತು. ಅದರ ಮೇಲೆ ನಂಬಿಕೆ ಇದೆ. ನನಗೆ ಆತ್ಮಮರುಕ ಆಗಿ ಬರೋದಿಲ್ಲ. ನಾನು ದೃಢ ಮತ್ತು ಶಕ್ತಿವಂತೆ. ನನ್ನ ಆತ್ಮವಿಶ್ವಾಸದ ಮೇಲೆ ನನಗೆ ನಂಬಿಕೆ ಇದೆ. ಕೆಲ ವಾರಗಳ ಹಿಂದೆ ನಾನು ದಿಲ್ಲಿಯಲ್ಲಿ ಒಂದು ಕೀರ್ತನೆಗೆ ಹೋಗಿದ್ದೆ. ಜನಜಂಗುಳಿಯಲ್ಲಿ ಒಬ್ಬ ವ್ಯಕ್ತಿ ಹಿಂದಿನಿಂದ ನನಗೆ ಚಿವುಟಲು ಮುಂದಾದ. ನಾನು ಅವನ ಕಡೆ ತಿರುಗಿ ನೋಡಲೂ ಇಲ್ಲ. ಅವರ ಕೈಯನ್ನು ಹಿಡಿದು ಜೋರಾಗಿ ತಿರುಚಿದೆ. ನನ್ನ ಕಥೆಯಲ್ಲಿ ನಾನು ಹೀರೋಯಿನ್ ಅಲ್ಲ, ನಾನೇ ಹೀರೋ. ಕೆಲವರಿಗೆ ಇದು ಅತಿಶಯೋಕ್ತಿ ಆಗ್ಬೋದು, ಆದರೆ ಇದೇ ನಿಜ. ನಾನು ಎಲ್ಲಿಗೂ ಹೋಗಲು ಬಂದವಳಲ್ಲ, ಇಲ್ಲೇ ಇರ್ತೀನಿ, ಇದ್ದು ಜಯಿಸ್ತೀನಿ ಎಂದು ತಾಪ್ಸಿ ಪನ್ನು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.